ಮಹಿಳೆಯೊಬ್ಬರ ಮೇಲೆ ಕಲ್ಲು ಹೊಡೆದಿದ್ದಾರೆ ಎಂದು ಆರೋಪ ಮಾಡಿದ ವ್ಯಕ್ತಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಣ್ಣಪ್ಪನ ಮುಂದೆ ಪ್ರಮಾಣಕ್ಕೆ ಬರಬೇಕೆಂದು ಮಾಜಿ ಯೋಧರಾದ ಜಯಕುಮಾರ್ ಎಳಂತಿಲ ಸವಾಲೊಡ್ಡಿದ್ದಾರೆ. ಪುತ್ತೂರು ಪ್ರೆಸ್ ಕ್ಲಬ್ನ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆರೋಪ ಮಾಡಿದ ಶಶಿಕುಮಾರ್ ಪಿಳ್ಳೆ ಹಾಗೂ ನನಗೆ ಜಮೀನಿನ ವಿಚಾರದಲ್ಲಿ ಕೊಂಚ ತಕರಾರಿದೆ. ಆದರೆ ಅದೇ ವಿಚಾರವನ್ನ ಇಟ್ಟುಕೊಂಡು ಮಾಜಿ ಯೋಧನಾದ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಹೊರಿಸಲಾಗಿದೆ. ನನ್ನ ಮನೆಗೆ ಬರುವ ದಾರಿಯನ್ನ ಬಂದ್ ಮಾಡಿ ನನ್ನ ಮೇಲೆ ಶೋಷಣೆ ಮಾಡಲಾಗ್ತಾ ಇದೆ. ಕಾರ್ಗಿಲ್ ನಂತಹ ಯುದ್ಧದಲ್ಲಿ ಭಾಗವಹಿಸಿದ ನನಗೆ ಅನ್ಯಾಯ ಮಾಡಲಾಗ್ತಾ ಇದೆ. ಇಲ್ಲ ಸಲ್ಲದ ಸುಳ್ಳು ದೂರುಗಳನ್ನು ನನ್ನ ಮೇಲೆ ನೀಡಲಾಗಿದೆ. ನಾನು ಕಲ್ಲು ಹೊಡೆದು ಮಹಿಳೆಗೆ ಗಾಯ ಮಾಡಿದ್ದೇನೆನ್ನುವ ದೂರಿಗೆ ಸಂಬಂಧಿಸಿದಂತೆ ಮಹಿಳೆಗೆ ಗಾಯ ಮಾಡಿದ ಕಲ್ಲು ಮತ್ತು ಆರೋಪ ಮಾಡಿದವರು ಫೆಬ್ರವರಿ 15ರಂದು ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿ ಸನ್ನಿಧಿಗೆ ಬಂದು ಪ್ರಮಾಣ ಮಾಡಬೇಕೆಂದು ಸವಾಲು ಹಾಕಿದ್ರು. ಫೆಬ್ರವರಿ 15 ತಾರೀಕಿಗೆ 12 ಗಂಟೆಗೆ ನಾನು ಧರ್ಮಸ್ಥಳದಲ್ಲಿ ಇದ್ದೇನೆ. ಇವಾಗ ಕೋರ್ಟೆ ಕೂಡ ಇವರ ಕಲ್ಲನ್ನು ಪೊಲೀಸರು ಪ್ರೂವ್ ಮಾಡ್ತಾರೆ, ಬೆಳಕು ಮಾಡ್ತಾರೆ. ಇವಾಗ ಕಣ್ಣಿಗೆ ಹೇಗೆ ಪೆಟ್ಟಾಯ್ತು ಅಂತ ಕಣ್ಣು ಹೋಗಿದೆಲ್ಲ, ಕಣ್ಣಿಗೆ ಹೇಗೆ ಪೆಟ್ಟಾಯ್ತು. 6:30 ಗಂಟೆಗೆ ರಬ್ಬರ್ ತೋಟಕ್ಕೆ ಯಾರು ಬರ್ತಾರೆ. ನನಗೆ ಮನೆಗೆ ಹೋಗಕ್ಕೆ ಸಾಧ್ಯ ಇವುಗಳುಂಟು, ನಾನು ತೆಗೆದಿಲ್ಲ, ಎಲ್ಲರೂ ನೋಡ್ಬೋದು. ಮನೆಗೆ ಹೋಗಕ್ಕೆ ಸಾಧ್ಯ ಇಲ್ಲ. ಮನೆ ಅಡಿಕೆ ತೆಂಗಿನಕಾಯಿ ಎಲ್ಲ ಅಲ್ಲಿ ತೋಟದ ಹಾಳಾಗ್ತು, ಕೃಷಿ ನಾಶ ಆಯ್ತು. ಜಾನುವಾರುಗಳಿಗೆ ಒಂದು ಬೈ ಹಿಡ್ಕೊಂಡು ಹೋಗ್ತಾವೆ. 15/4/2021 ಬಂದೆ ನಾನು ಎಕ್ಸ್ಚೇಂಜ್ ಮಾಡಿದ್ದೆ. ಅಂದ್ರೆ ನಮ್ಮ ಮನೆಯಿಂದ ಅವರ ಜಾಗ, ನನ್ನ ಜಾಗ ಅವರ ಮನೆಯಿಂದ. ಇವತ್ತೆಲ್ಲ ನಾಳೆ ಆ ಕಡೆ ಈ ಕಡೆ ದನ ಕರು ಅಥವಾ ಏನಾದ್ರು ಹೋಗೋದು ಕಿರಿಕಿರಿ ಆಗ್ತದೆ. ಈಗ ಮಾರ್ಗವನ್ನು ಮುಚ್ಚಿ ನನ್ನ ಈ ಮಾರ್ಗ ಈಗ ಮುಚ್ಚಿದ ಆ ಜಾಗಕ್ಕೆ ನನಗೆ ಕೆಳಗೆ ನಮ್ಮ ತೋಟಕ್ಕೆ ಮನೆಗೆ ಹೋಗಕ್ಕೆ ಸಾಧ್ಯವಿಲ್ಲ. ಸುಲಭದಲ್ಲಿ ಈ ಜಾಗವನ್ನು ಡಿಪೆಂಡ್ ಮಾಡಬಹುದು. ಇದು ನಂಬಿಕೆ ದ್ರೋಹ, ವಂಚನೆ, ಕೊಲೆ ಯತ್ನ, ಭೂಕಬಳಿಕೆ ನೋಡಿ. 447 ಅಲ್ಲಿ ಕೋರ್ಟ್ಗೆ ಪೊಲೀಸರಿಗೆ ಎಫ್ಐಆರ್ ಮಾಡಿದ್ದಾರೆ. 447 2003ರಲ್ಲಿ ನಾನೇ ಕೊಟ್ಟಿದ್ದೇನೆ.